ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನೆದ್ದೆ, ನೀವು ಎದ್ರಾ? ನೀವೇನು ಮಾಡ್ತಿದ್ದೀರಾ? ಎಲ್ಲ ಎದ್ದು ಅಡುಗೆ ಎಲ್ಲ ಮಾಡಿದ್ರಾ? ಚಹಾ ಕುಡಿದ್ರಾ? ಏನು ಮಾಡ್ತಿದ್ದೀರಾ? ನಾನು ಎದ್ದು ಪಾತ್ರೆ ತೊಳೆದು ಸ್ವಲ್ಪ ಒರೆಸಿ ಈಗ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಇನ್ನೂ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡುವ ಅಂತ ನೋಡುವ. ಈಗ ಒಂದು ತಿಂಡಿ ಮಾಡಬೇಕು, ಹಾಗೆ ಅನ್ನ ಮಾಡಬೇಕು. ಹಾಗೆ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಹೇಳಬೇಕು. ಹಾಗೆ ಎಲ್ಲರಿಗೂ ನಮಸ್ಕಾರ. ಹಾಗಾದರೆ ಅಡುಗೆ ಮಾಡುವಲ್ಲ. ನೀರು ಕಡಿಮೆ ಆದ ಕಾಯಿ ಇದ್ದರೆ ಅದನ್ನು ಹೊಡೆದು ಈ ರೀತಿ ತೆಗೆದು ಕಟ್ ಮಾಡಿ ಹಾಕ್ಕೊಳ್ಳೋದು. ಅದಕ್ಕೆ ಈಗ ಒಂದು ಚಟ್ನಿ ಮಾಡಲಿಕ್ಕೆ ಕಾಯಿ ಮೆಣಸು, ಉಪ್ಪು, ಚೂರು ಹುಳಿ ಹಾಕ್ಕೊಂಡಿದ್ದೇನೆ, ಮತ್ತೆ ಎಂಥದ್ದು ಹಾಕ್ಕೊಳ್ಳಿಲ್ಲ. ಇದಕ್ಕೊಂದು ಮೆಣಸು ಮತ್ತು ಮೆಣಸನ್ನು ಹುರಿಯುವ, ಕೊತ್ತಂಬರಿ, ಒಂದು 1/4 ಸ್ಪೂನ್ ಜೀರಿಗೆ, ಹಾಗೆ 1/4 ಸ್ಪೂನ್ ಇದು ಸಾಸಿವೆ ಎಲ್ಲ ಹಾಕ್ಕೊಂಡು ಹುರಿತೇನೆ. ಮತ್ತು 1 ಸ್ಪೂನಷ್ಟು ವೈಟ್ ರೈಸ್ ಹಾಕ್ಕೊಂಡು ಹುರಿಯುವ. ಈಗ ರಾತ್ರಿ ನೆನೆಲಿಕ್ಕೆ ಹಾಕಿದ ಅಕ್ಕಿನ ರುಬ್ಬಿಕೊಂಡು ನೋಡಿ, ಈ ರೀತಿ ದಪ್ಪ ನಾವು ಮಾಡಬೇಕು. ಇಷ್ಟು ದಪ್ಪ ಆದರೆ ಸಾಕು. ಇದಕ್ಕೆ ನಾವು ಹಂಚನ್ನು ಇಟ್ಕೊಳ್ಬೇಕು. ಓಡು ದೋಸೆ ಮಾಡುವ ಹಂಚುಂಟು, ಅದನ್ನು ಇಟ್ಕೊಂಡು ಮಾಡಿ. ಇದಕ್ಕೆ ಓಡು ದೋಸೆ ಅಂತ ಹೇಳ್ತಾರೆ. ಹಾಗೆ ಅದು ಸ್ವಲ್ಪ ಸರಿ ಕಾಯಬೇಕು ಹಂಚು. ಓಡು ದೋಸೆ ಅಂತ ಹೇಳ್ತಾರೆ. ಹಾಗೆ ರೊಟ್ಟಿ ಅಂತ ಹೇಳ್ತಾರೆ, ಕಪ್ಪ ರೊಟ್ಟಿ ಅಂತ ಹೇಳ್ತಾರೆ. ಈಗ ಬೇರೆ ಬೇರೆ 1 2 3 4 ಥರ ಹೇಳ್ತಾರೆ. ನಿಮ್ಮೂರಲ್ಲಿ ಸಿಗದಿದ್ದರೆ ನಮ್ಮ ಮಂಗಳೂರಿಗೆ ಬಂದಾಗ ತಗೊಂಡೋಗಿ. ಹಾಗೆ ಹಂಚು ಅಂತ ಕೇಳಿದರೆ ಆಯಿತು, ಮಣ್ಣಿಂದು. ಹಾಗೆ ನಾನು ಮಸಾಲನ್ನು ರುಬ್ಕೊಳ್ತೇನೆ. ಈಗ ತೆಂಗಿನಕಾಯಿ, ಹಾಗೆ ಮೆಣಸು, ಇದೆಲ್ಲ ಹುರಿದಿಟ್ಟಂಥದ್ದು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ. ಹಾಗೆ ಆಲೂಗೆಡ್ಡೆ, ಫ್ಲವರ್ ಮತ್ತು ಟೊಮೆಟೊ, ನೀರುಳ್ಳಿ ಇದನ್ನು ಕಟ್ ಮಾಡಿ ಬೇಯಲಿಕ್ಕೆ ಇಟ್ಕೊಂಡಿದ್ದೇನೆ. ಈಗ ಬೆಂದಂಥ ಇದಕ್ಕೆ ಹೋಳಿಗೆ ನಾವು ಖಾರನ ಹಾಕ್ಕೊಳ್ಳುವ. ರುಬ್ಬಿದಂಥ ಖಾರನ ಹಾಕ್ಕೊಂಡು ಈಗ ರೆಡಿ ಆಯಿತು. ಇದು ಪದಾರ್ಥನ ಕುದಿಲಿಕ್ಕೆ ಬಿಡುವ. ಹಾಗೆ ರೊಟ್ಟಿನ ಕೂಡ ನಾವು ಈಗ ನೋಡಿ ಕಾದಿತು. ಇದನ್ನು ಇದಕ್ಕೆ ಹಾಕುವ. ಪಾತ್ರೆ ಒಂದು ಪ್ಲೇಟಿಗೆ ಚೆನ್ನಾಗಿ ಕಣ್ಣ ಎಲ್ಲ ಬೀಳ್ತದೆ. ನಿಮಗೆ ನಾನು ಒತ್ತಿ ತೋರಿಸಲಿಲ್ಲ, ಆದರೆ ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ. ತೆಗೆಯುವಾಗ ನೋಡಿ ಎಷ್ಟು ಬೆಂಡಾಗ್ತದೆ. ಇದಂದರೆ ಅಷ್ಟು. ಈಗ ಒಂದು ಉದ್ದಿನ ದೋಸೆ ಇರ್ತದೆ ನೋಡಿ, ಅದೇ ರೀತಿ ಆಗಿದೆ. ಕಣ್ಣನ್ನು ಬೀಳ್ತದೆ. ಅದಕ್ಕೆ ತೆಂಗಿನಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಆದರೆ ನಾನು ಹಾಕಲಿಲ್ಲ. ಈಗ ಮಾಡಿ ಎಲ್ಲ ಆಯಿತು. ಈಗ ತಿನ್ನಲಿಕ್ಕೆ ಬಡಿಸಿಕೊಡುವ. ಎಲ್ಲರಿಗೂ ಹಾಯ್ ಹೇಳಲಿಕ್ಕೆ ಹೇಳಿದವರಿಗೂ ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿಜಯ ಲಾಡ್ಜ್ ಬಿದ್ರ. ಇಲ್ಲಿ ತುಂಬ ಗಾಳಿ ಬರ್ತಾ ಉಂಟು, ತುಂಬ ಖುಷಿ ಆಗ್ತಾ ಉಂಟು. ನಿಮ್ಮೂರಲ್ಲಿಗೆ ಮಳೆ ಜಾಸ್ತಿ ಉಂಟಾ? ನಮ್ಮೂರಲ್ಲಿ ಅಷ್ಟೇನು ಇವತ್ತು ಮಳೆ ಇರಲಿಲ್ಲ, ಸ್ವಲ್ಪ ಇತ್ತು. ಹಾಗೆ ಇಲ್ಲಿ ಬಂದು ಮಾತಾಡ್ತಾ ಇದ್ದೇನೆ. ಸಾರು, ರೊಟ್ಟಿ ಎಲ್ಲ ಆಯಿತು. ಈಗ ನೋಡಿ ಸಂಜೆ ಹೊತ್ತಾಯಿತು. ಈಗ ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಂದು ಕೂತ್ಕೊಂಡಿದ್ದೇನೆ. ನೋಡಿ, ಕೋಗಿಲೆ ಒಂದು ಇಂಪಾದ ಸ್ವರ ಮನಸ್ಸಿಗೆ ತಂಪನ್ನು ನೀಡ್ತದೆ. ಹಾಗೆ ಖುಷಿಯಾಗ್ತದೆ ನೋಡಿ. ಈಗ ಒಂದು ಸಣ್ಣದಾದ ಹಾಡು ಹೇಳ್ತೇನೆ. ಅಂದರೆ ಈಗಿನ ಹಾಡಲ್ಲ, ಅದು ಮೊದಲಿನ ಹಾಡು. ಭಾವವೆಂಬ ಹೂವರಳಿ, ಗಾನವೆಂಬ ಗಂಧ ಚೆಲ್ಲಿ, ರಾಗವೆಂಬ ಜೇನ ಹೊನಲು ತುಂಬಿ ಹರಿಯಲಿ, ಜಗವ ಕುಣಿಸಿ ತಣಿಸಲಿ. ಮತ್ತು ಅದರದ್ದು ಮ್ಯೂಸಿಕ್ ಎಲ್ಲ ಉಂಟು. ಮ್ಯೂಸಿಕ್ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗೆ ಸಣ್ಣದು ಚೂರಾಗಿ ತುಣುಕನ್ನು ಹೇಳಿದ್ದು. ಮತ್ತು ನಿಮಗೆ ಹೇಗೆ ಆಯಿತು ಇವತ್ತಿನ ಅಡುಗೆ? ಇಷ್ಟ ಆಯಿತಾ? ಅಡುಗೆ ನೋಡಿದ್ರಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ ಬಿದ್ರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ.
ಹಾಗೂ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಗಿಸ್ಲಿಕ್ಕೆ ಮನಸ್ಸಾಗೋದಿಲ್ಲ, ಯಾಕೆ ಗೊತ್ತುಂಟ, ಹೋಗಲಿಕ್ಕೆ ಹೋಗ್ತಾ ಉಂಟು. ಹಾಗಾಗಿ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಬಾಯ್.